ಮರಾಠಿ ಮಣ್ಣಲ್ಲಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸೇವೆಗಳ ಮೂಲಕ ಜನಪ್ರಿಯ ಸಮಾಜ ಸೇವಕ ಎಂದು ಗುರುತಿಸಿಕೊಂಡಿರುವ ವಿಟ್ಲ ಮೂಲದ ಚೆಲ್ಲಡ್ಕ ಗ್ರಾಮದ ಮುಂಬಯಿಯ ಭವಾನಿ ಶಿಪ್ಪಿಂಗ್ ಸರ್ವಿಸ್ ಕಂಪನಿಯ ಸಿಎಂಡಿ ಕುಸುಮೋದರ ಡಿ ಶೆಟ್ಟಿ ಅವರಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಲಭಿಸಿದ್ದು, ಪ್ರಶಸ್ತಿ ಸ್ವೀಕರಿಸಿ ಮುಂಬೈಗೆ ಆಗಮಿಸಿದ ಕೆಡಿ ಶೆಟ್ಟಿ ದಂಪತಿಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಮುಂಬಯಿಯ ವಿಮಾನ ನಿಲ್ದಾಣದಲ್ಲಿ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಡಿ ಶೆಟ್ಟಿ ಅವರು ಈ ರಾಜ್ಯೋತ್ಸವ ಪ್ರಶಸ್ತಿ ಮುಂಬಯಿಯ ಸಮಸ್ತ ತುಳುವ ಕನ್ನಡಿಗರಿಗೆ ಸಮರ್ಪಿಸಿಕೊಂಡಿದ್ದಾರೆ. ನಾನೇನು ಸಾಧನೆ ಮಾಡಿದ್ದೇನೆ ಅದಕ್ಕೆ ನನ್ನ ತಾಯಿ ಪ್ರೇರಣೆ. ತಾಯಿಯವರ ಹೆಸರಿನಲ್ಲಿ ಸಮಾಜದ ಆಸಕ್ತ ಬಂಧುಗಳಿಗೆ ಸಹಾಯ ಹಸ್ತವನ್ನ ನೀಡುತ್ತಾ ಬಂದಿದ್ದೇನೆ ಎಂದು ಹೇಳಿದರು. ಮಲ್ದಿನ ಯಾ ಮಲ್ದಿನ ಅಂದಲ ಮನೆ ಮಾತೆನ ಸಹಕಾರ ಗೆತ್ತೊಂದು ಒಂಜಿ ಏರೆಗೆ ನಿಜವಾದ ಅವಕಾಶ ಅಂದ ಅಗತ್ಯ ಇತ್ತನ ಅಂಚಿನಕ್ಲಿಗೆ ಏನದ ಆಯ್ನ ಸಹಕಾರವನ್ನು ನಾನು ಮಲ್ತೊಂಪೋಯೆ. ಸೊ ಐನು ಪೂರ ಆ ಮಿತ್ತಿತ್ತಿನ ದೇವೇರು ತೀರು ನಿಖಲೆಕ್ಕಂದಿನ ಮಾತ ಎನ್ನ ಮಿತ್ರ ಬಂಧು ಮಿತ್ರ ಬಾಂಧವ್ಯರು ಎನ್ನ ಮಿತ್ರ ದೀನ ಆ ಪ್ರೀತಿ ವಿಶ್ವಾಸನ ಆ ದೇವೇರು ಕೇಂದ್ರ ಐದಾತ್ರಂದು. ಈ ಸಂದರ್ಭದಲ್ಲಿ ಐಕಳ ಹರೀಶ್ ಶೆಟ್ಟಿ ಅವರು ಕೆಡಿ ಶೆಟ್ಟಿ ಅವರನ್ನ ಅಭಿನಂದಿಸಿ ಮಾತನಾಡಿ, ಹೊರನಾಡಿನ ಕನ್ನಡಿಗರಿಗೆ ಅದರಲ್ಲೂ ಮುಂಬಯಿಯ ಅಪ್ರತಿಮ ಸಮಾಜ ಸೇವಕನಿಗೆ ರಾಜ್ಯೋತ್ಸವ ಲಭಿಸಿದೆ ತಿಳಿದ ಕೂಡಲೇ ಬಹಳ ಸಂತೋಷ ತಂದಿತು. ಕೆಡಿ ಶೆಟ್ಟಿ ಅವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಎಲ್ಲಾ ಸೇವಾ ಕಾರ್ಯಗಳಿಗೂ ದಾನಿಯಾಗಿ ಪ್ರೋತ್ಸಾಹ ನೀಡುತ್ತಾ ಬಂದವರಾಗಿದ್ದಾರೆ. ಅವರಿಂದ ಇನ್ನಷ್ಟು ಸಾಮಾಜಿಕ ಕೆಲಸಗಳು ನಡೆಯಲಿ ಎಂದು ನುಡಿದರು. ಮಸ್ತ್ ಬಂಗನೆ ಇತ್ತಿನ ಅಂಚಿನ ಜನಗಳನ್ನ ಸೇವೆ ಮಾಡ್ತಿದ್ದೆ. ಇನ್ನು ಐತೊಂಜಿ ಫಲ ಐತೊಂಜಿ ಗೌರವ ಆ ದೇವೇರು ಕಟ್ಟಿಂದ ಉಳ್ಳಲ್ಲಿ ಕೆಡಿ ಶೆಟ್ಟರಿಗೆ ಕೊಡ್ತೇವೆ. ಅರ ಧರ್ಮಪತ್ನಿಯಲ್ಲಿ ಆಗಲಿ ಹಿರಿಯರನ್ನ ಯಾರು ಜಾಗತಿಕ ಬಂಟು ಸಂಘದ ಒಕ್ಕೂಟದ ಪರವಾದ ಅಭಿನಂದನೆ ಮಾಡ್ತೇವೆ. ಇನ್ನು ಮಾತಿನ ಬೈದಿಗೆ ಭಾರಿ ಸಂತೋಷ. ಕೆಡಿ ಶೆಟ್ಟರು ಮುಂಬೈದ ಮಣ್ಣಿಗೆ ಕಾರ್ದಿನಾಗ ಎಂಗಳೊಂಜಿ ಯಾನೊಂದು ಜಾಗತಿಕ ಅಧ್ಯಕ್ಷ ಅದು ಯಾನೊಂದು ಒಳ್ಳೆದ ಬಂಟೆರ ಪರವಾದ ಅಭಿನಂದನೆ ಮಾಡ್ತಂದ್ರೆ ಅದೇ ದೇವೇರು ನನಾತ್ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಬರೋದು ಅದು ಇಡೀ ಫ್ಯಾಮಿಲಿಗೆ ಕಟ್ಟಿದ್ದಮ್ಮ ಎದ್ದೆ ಸುಖ ಸಂಪತ್ತಿನ ಬರೋದು. ವಿಮಾನ ನಿಲ್ದಾಣದಲ್ಲಿ ಕೆಡಿ ಶೆಟ್ಟಿ ಅವರನ್ನ ಸ್ವಾಗತಿಸಲು ಐಕಳ ಹರೀಶ್ ಶೆಟ್ಟಿ ಅವರೊಂದಿಗೆ ಬಂಟರ ಸಂಘ ಮುಂಬೈ ಜ್ಞಾನ ಮಂದಿರದ ಕಾರ್ಯಾಧ್ಯಕ್ಷ ರವೀಂದ್ರನಾಥ್ ಭಂಡಾರಿ, ಬಂಟರ ವಸಾಯಿ ಡಹಣು ಪ್ರಾದೇಶಿಕ ಸಮಿತಿಯ ಸಂಚಾಲಕ ಇನ್ನಂಜೆ ಶಶಿಧರ ಕೆ ಶೆಟ್ಟಿ, ಬಂಟರ ಸಂಘದ ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷ ಕರ್ನೂರ್ ಮೋಹನ ರೈ, ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ರೋಹಿತ್ ಡಿ ಶೆಟ್ಟಿ ಮತ್ತು ಡಿ ಕೆ ಶೆಟ್ಟಿ ದಂಪತಿಗಳು ಉಪಸ್ಥಿತರಿದ್ದರು.